ಮುಖ್ಯವಾಗಿ ಸರ್ಕಾರಿ ಶಾಲೆ ಹೇಗಿರುತ್ತೆ ಹೇಳಿ? ಸೋರುತ್ತಿರುವಂತಹ ಛಾವಣಿ, ಮುಖ್ಯವಾಗಿ ಮಳೆಗಾಲದಲ್ಲಿ. ಇನ್ನು ಬಣ್ಣ ಮಸುಕಾಗಿರುವಂತಹ ಗೋಡೆ, ಮಣ್ಣು ತುಂಬಿರುವಂತಹ ಅಂಗಳ, ಮುರಿದಿರುವಂತಹ ಕುರ್ಚಿ ಮೇಜುಗಳು, ಇದೆಲ್ಲ ಸಾಮಾನ್ಯ. ಆದ್ರೆ ಇಲ್ಲೊಂದು ಶಾಲೆ ಇದೆ ಬೆಳ್ತಂಗಡಿಯ ಲಾಯಲದಲ್ಲಿ. ಇಲ್ಲಿ ಬಂದಾಗ ನಿಮ್ಮ ಸರ್ಕಾರಿ ಶಾಲೆಯಲ್ಲಿರುವಂತಹ ಆ ಒಂದು ಇಮ್ಯಾಜಿನೇಷನೇ ಬದಲಾಗುವಂಥದ್ದು. ನೋಡ್ತಾ ಇರಬಹುದು, ನಾವೀಗ ಆ ಒಂದು ಕರ್ನೋಡಿ ಶಾಲೆಯಲ್ಲಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯ್ಲಾ. ಇದು ಸುಮಾರು 60 ವರ್ಷ ಹಳೆಯ ಶಾಲೆ. ಕಳೆದ ವರ್ಷ ಬಂದಾಗ ಇಲ್ಲಿ ಚಿತ್ರಣವೇ ಬೇರೆ ಆಗಿತ್ತು. ಸೋರುತ್ತಿರುವಂತಹ ಛಾವಣಿ ಇತ್ತು, ಇಲ್ಲೆಲ್ಲ ಮಣ್ಣು ತುಂಬಿತ್ತು. ಇನ್ನು ಮಳೆಗಾಲದಲ್ಲಿ ಎಲ್ಲ ಒಂದು ನೀರೆಲ್ಲ ಬಂದು ಇಲ್ಲೇ ಹರಿದಾಡ್ತಾ ಇತ್ತು, ಕ್ಲಾಸ್ ರೂಮ್ಗೆ ನೀರು ಹೋಗ್ತಾ ಇತ್ತು. ಆದ್ರೆ ಇದೀಗ ನೀವು ಬಂದಾಗ ಎಲ್ಲವೂ ಕೂಡ ಯಾವುದೋ ಒಂದು ಬೇರೆ ಶಾಲೆಗೆ ಬಂದಿರುವ ತರ, ಯಾವುದೊಂದು ಹೈಫೈ ಸ್ಕೂಲ್ಗೆ ಬಂದ ರೀತಿ ಕಾಣಿಸ್ತಾ ಇದೆ. ಬಣ್ಣ ತುಂಬಿರುವಂತಹ ಗೋಡೆ, ಮೇಲ್ಗಡೆ ಒಂದು ಶೀಟ್ನ ಮೇಲ್ಛಾವಣಿ, ಜೊತೆಗೆ ಇಂಟರ್ಲಾಕ್ಸ್ನ ಅಂಗಳ ಎಲ್ಲ ಕೂಡ ಸಂಪೂರ್ಣವಾಗಿ ಬದಲಾಗಿದೆ. ಎಲ್ಲವೂ ಕೂಡ ಈ ಹಳೆ ವಿದ್ಯಾರ್ಥಿ ಸಂಘದ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರ್ಕೊಂಡು ಈ ಒಂದು ಶಾಲೆಯನ್ನು ಉನ್ನತೀಕರಿಸಿರುವಂಥದ್ದು. ಜೊತೆಗೆ ಈಗ LKG UKG ಆರಂಭವಾಗಿದೆ. ಜೊತೆಗೆ ಕ್ಲಾಸ್ ರೂಮ್ ಅಲ್ಲಿ ಕೂಡ ಹಾಗೆ CC ಕ್ಯಾಮ್ರಾ ಅಳವಡಿಕೆಯಾಗಿದೆ. ಬೇರೆ ಬೇರೆ ಹೈಫೈ ಆಗಿರುವಂತಹ ಶೌಚಾಲಯ ನಿರ್ಮಾಣ ಆಗಿರುವಂಥದ್ದು. ಇನ್ನು ನೀವು ಗೋಡೆ ನೋಡ್ಬೋದು, ಎಲ್ಲವೂ ಕೂಡ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಅಬ್ದುಲ್ ಕಲಾಂ, ಗೋಕಾಕ್, ಈ ತರ ಎಲ್ಲರ ಒಂದು ಭಾವಚಿತ್ರಗಳು ಕಾಣಿಸ್ತಾ ಇದೆ. ಸೊ ಶಾಲೆಗೆ ಏನೆಲ್ಲ ಬೇಕು, ಒಂದು ಮೂಲಭೂತ ಸೌಕರ್ಯ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಕಲ್ಪಿಸಿಕೊಳ್ಳಲಾಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಮಾತಾಡ್ಸೋಣ, ಈ ಹಿಂದೆ ಈ ಶಾಲೆ ಹೇಗಿತ್ತು, ಇಲ್ಲಿ ಬರುವಂತಹ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಾ ಇತ್ತು, ಶಿಕ್ಷಕರಿಗೆ ಕ್ಲಾಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು, ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಎಷ್ಟು ಕಷ್ಟ ಆಗ್ತದೆ ಎಲ್ಲವನ್ನು ಮಾತಾಡ್ಸೋಣ. ಸೊ ಇಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ಟೈಲ್ಸ್. ಹಿಂದೆ ಬಂದಾಗ ಇದೆಲ್ಲ ಕೂಡ ಸಿಮೆಂಟ್ನ ನೆಲ ಆಗಿತ್ತು, ಆದ್ರೆ ಈಗ ಎಲ್ಲವೂ ಕೂಡ ಟೈಲ್ಸ್ ಹಾಕಿದ್ದಾರೆ. ನೋಡ್ಬೋದು, ಅಚ್ಚುಕಟ್ಟಾದಂತಹ ಕ್ಲಾಸ್ ರೂಮ್. ಮಕ್ಕಳು ಕೂಡ ಬಹಳ ಖುಷಿಯಾಗಿ ಆನಂದವಾಗಿ ಈ ಒಂದು ಕ್ಲಾಸ್ ರೂಮ್ ಅಲ್ಲಿ ಪಾಠವನ್ನ ಕಲಿಯುವಂತ ವ್ಯವಸ್ಥೆಗಳು ಕಲ್ಪಿಸಿಕೊಳ್ಳಲಾಗಿರುವಂತದ್ದು. ಮುಂಚೆಲ್ಲ ಬಂದಾಗ ಈ ಹಳೆಯ ಬಿರುಕು ಬಿದ್ದಿರುವಂತಹ ಗೋಡೆ, ಬಣ್ಣ ಮಾಸಿರುವಂತಹ ಗೋಡೆ ಎಲ್ಲವೂ ಕೂಡ ಇತ್ತು. ಆದ್ರೆ ಈಗ ಬಂದಾಗ ಸಂಪೂರ್ಣವಾಗಿ ಚಿತ್ರಣವನ್ನೇ ಬದಲಾಗಿದೆ. ನಾನು ಆಗ್ಲೇ ಹೇಳಿದೆ, ಸ್ವಾಮಿ ವಿವೇಕಾನಂದ ಅವರ ಫೋಟೋ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ, ಸುಭಾಷ್ ಚಂದ್ರ ಬೋಸು, ಆಮೇಲೆ ಮಹಾತ್ಮ ಗಾಂಧಿ, ಈ ತರ ಯಾರೆಲ್ಲ ನಮ್ಮ ಒಂದು ವೀರ ಪುರುಷರು ಇದ್ದಾರೆ ಅವರೆಲ್ಲರನ್ನ ಕೂಡ ಒಂದು ಭಾವಚಿತ್ರವನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಇದೆ, ಕಂಪ್ಯೂಟರ್ ಕ್ಲಾಸ್ ಇದೆ, ಲ್ಯಾಬ್ ಇದೆ, LKG UKG ಕೂಡ ಆರಂಭವಾಗಿದೆ. ಇದೀಗ ಆಂಗ್ಲ ದ್ವಿಭಾಷಾ ಶಾಲೆ ಕೂಡ ಆಗಿದೆ. ಇದು ಆಂಗ್ಲ ಮಾಧ್ಯಮ ಕೂಡ ಇದೆ, ಕನ್ನಡ ಮಾಧ್ಯಮ ಕೂಡ ಇದೆ. ಹಾಗಾಗಿ ಎರಡನ್ನು ಕೂಡ ಒಗ್ಗೂಡಿಸಿಕೊಂಡು ಈ ಒಂದು ಶಾಲೆಯನ್ನೀಗ ಮಾಡಲಾಗ್ತಾ ಇದೆ. ಸೊ ಎಲ್ಲರ ಒಂದು ಸಹಕಾರದಿಂದಾಗಿ ಈ ಒಂದು ಶಾಲೆ ಇಷ್ಟೊಂದು ಬದಲಾವಣೆ ಆಗಿರುವಂತದ್ದು ನೋಡ್ಬೋದು. ಸ್ಮಾರ್ಟ್ ಕ್ಲಾಸ್ಗಳು ಇರುವಂತದ್ದು, ದೊಡ್ಡದಾಗಿರುವಂತಹ TV ಇದೆ. ಸೊ ಮಕ್ಕಳಿಗೆ ಏನೆಲ್ಲ ಬೇಕು, ಈ ಒಂದು ಆಲ್ಮೋಸ್ಟ್ ಆಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಈ ತರ ಎಲ್ಲ ಸೌಲಭ್ಯ ಇರುತ್ತೆ. ಆದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಈ ತರ ಸಿಗೋದು ತುಂಬಾ ಅಪರೂಪ. ಆದ್ರೆ ಆ ಅಪರೂಪದಲ್ಲಿ ಇದು ಒಂದು ಸ್ಕೂಲ್, ನಮ್ಮ ಕರ್ನೋಡಿಯ ಲಾಯ್ಲದ ಈ ಒಂದು ಶಾಲೆ ಬಹಳ ವಿಶೇಷವಾಗಿ ಮಾದರಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಈ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರ್ಕೊಂಡು, ಆಲ್ಮೋಸ್ಟ್ ಆಗಿ ಹಳೆ ವಿದ್ಯಾರ್ಥಿಗಳು ಏನಿರ್ತಾರೆ, ಇಲ್ಲಿ ಹೋದ ನಂತರ ತಮ್ಮ ತಮ್ಮ ಜೀವನ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಇರುವಂತಹ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಶಾಲೆಯನ್ನ ಈ ಮಟ್ಟಿಗೆ ಒಂದು ಅಭಿವೃದ್ಧಿ ಪಡಿಸಿರುವಂತದ್ದು. ಇಲ್ಲಿ ಬಂದಾಗ ನಮ್ಗೀಗ ಇದು ಸರ್ಕಾರಿ ಶಾಲೆಗೆ ಬಂದ ರೀತಿ ಅನಿಸ್ತಾ ಇಲ್ಲ, ಬದಲಾಗಿ ಯಾವುದೋ ಒಂದು ಪ್ರೈವೇಟ್ ಸ್ಕೂಲಿಗೆ, ಯಾವುದೋ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಬಂದ ರೀತಿ ಅನಿಸ್ತಾ ಇದೆ. ಅಷ್ಟೊಂದು ಅದ್ಭುತವಾಗಿರುವಂತಹ ಒಂದು ಚಿತ್ರಣವನ್ನ ಇಲ್ಲಿ ಮಾಡಿರುವಂತದ್ದು, ಅಷ್ಟೊಂದು ಅದ್ಭುತವಾದ ಅಭಿವೃದ್ಧಿಯನ್ನ ಇಲ್ಲಿ ಮಾಡಿರುವಂತದ್ದು. ಈಗ ನಾವು ಹೇಳಿದ್ರೆ ಸಾಕ ಯಾವ ತರ ಸ್ಕೂಲ್ ಇತ್ತು, ಹೇಗಾಗಿದೆ ಅಂತ. ಇಲ್ಲಿನ ಮಕ್ಕಳು ಕೂಡ ಮಾತಾಡ್ತಾರೆ. ಸೊ ನಮ್ಮ ಹೆಸರು ನಿಂದು? ನನ್ನ ಹೆಸರು ತನಿಷ್ಕಾ. ಎಷ್ಟನೇ ಕ್ಲಾಸ್? 6ನೇ ತರಗತಿ. 6ನೇ ತರಗತಿ. 6 ವರ್ಷದಿಂದ ಇಲ್ಲಿ ಓದ್ತಾ ಇದೆಯಾ? ಓಕೆನಾ. ಕಳೆದ ವರ್ಷ ಈ ಹಿಂದೆ ಈ ಸ್ಕೂಲ್ ಹೇಗಿತ್ತು, ಎಷ್ಟು ಕಷ್ಟ ಆಗ್ತಿತ್ತು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಳ್ಳೋಕೆ, ಈಗ ಹೇಗಿದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಮೊದಲು ಇಲ್ಲೆಲ್ಲ ಇಂತರ ಅನ್ಲಾಕ್ ಎಲ್ಲ ಹಾಕಿರ್ಲಿಲ್ಲ, ಕ್ಲಾಸಲ್ಲಿ ಟೈಲ್ಸ್, ಬೆಂಚ್ ಅಷ್ಟೇನು ಸರಿ ಆಗ್ಲಿಲ್ಲ. ಈಗ ತುಂಬಾ ಚಂದ ಆಗಿದೆ. ಖುಷಿ ಆಗುತ್ತೆ ಈಗ ಸ್ಕೂಲ್ಗೆ ಬರೋದಕ್ಕೆ? ತುಂಬಾ ಖುಷಿ ಆಗುತ್ತೆ. ಓಕೆ. ಮುಂಚೆ ಎಲ್ಲ ಮಳೆಗಾಲದಲ್ಲಿ ಎಲ್ಲ ನೀರು ಬರ್ತಾ ಇತ್ತು ಅಂಗಳದಲ್ಲೆಲ್ಲ? ತುಂಬಾ ಬರ್ತಿತ್ತು ನೀರು, ಅಲ್ಲಿ ಕೆಳಗಿಂದ ತುಂಬಾ ಮಳೆ ನೀರು ಆಗ್ತಿತ್ತು. ಕ್ಲಾಸ್ ರೂಮ್ಗೆ ನೀರು ಬರ್ತಾ ಇತ್ತು. ಇವಾಗ ಏನು ಸಮಸ್ಯೆ ಇಲ್ಲ? ಇವಾಗ ಏನು ಸಮಸ್ಯೆ ಇಲ್ಲ. ಫುಲ್ಲೆಲ್ಲ ಟೈಲ್ಸ್ ಹಾಕಿದ್ದಾರೆ, CC ಕ್ಯಾಮೆರಾ ಇದೆ, ಏನು ಸಮಸ್ಯೆ ಕೂಡ ಇಲ್ಲ. ಮತ್ತೆ ಟೀಚರ್ ಕೂಡ ಚಂದ ಪಾಠ ಮಾಡ್ತಾರೆ. ನವೆಂಬರ್ ಒಮ್ಮೆ ಟೀಚರ್ ಎಲ್ಲ ಹೋಗಿದ್ರು ಬೇರೆ ಶಾಲೆಗೆ, ಈಗ ಬೇರೆ ಟೀಚರ್ ತುಂಬಾ ಚಂದ ಆಗಿದೆ. ಈಗ ತುಂಬಾ ಎಲ್ಲ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಏನ್ ನಿನ್ ಹೆಸರು? ನನ್ನ ಹೆಸರು ಸರಸ್. ನೀನ್ ಆ ಕಡೆ ನೋಡಲ್ಲ, ನೀವು ಮುಖ ಕಾಣಿಸ್ಬೇಕಲ್ಲ ಜನಗಳಿಗೆ. ಎಷ್ಟನೇ ಕ್ಲಾಸು? 5ನೇ. ಹೇಗಿದೆ ಈಗ ಸ್ಕೂಲ್? ಮುಂಚೆ ಹೇಗಿತ್ತು? ಮುಂಚೆ ಹಾಳಾಗಿದ್ದೆಲ್ಲ ಇತ್ತು. ಮುಂಚೆ ಗೋಡೆ ಎಲ್ಲ ಹೊಡೆದೋಗಿತ್ತು,
ಇಲ್ಲಿಂದ ನೀರು ಬೀಳ್ದು ಕ್ಲಾಸಿಗೆ ಹೋಗ್ತಾ ಹೋಗ್ತಿತ್ತು. ಇತ್ತು. ಮತ್ತೆ ಈಗ ಮೊದಲು CC ಕ್ಯಾಮೆರಾ ಎಲ್ಲ ಇರ್ಲಿಲ್ಲ, ಇರ್ಲಿಲ್ಲ. ಅವೆಲ್ಲ ಬರ್ತಿತ್ತು ಗೊತ್ತಾಗ್ತಿತ್ತು. ಈಗ CC ಕ್ಯಾಮೆರಾ ಎಲ್ಲ ಉಂಟು. ದೊಡ್ಡ ಟಿವಿ ಬಂದಿದೆ ಈಗ, ಟಿವಿ ಕೂಡ, ಕಂಪ್ಯೂಟರ್, ಸ್ಮಾರ್ಟ್ ಕ್ಲಾಸ್. ಅಂಡ್ ಟೈಲ್ಸ್ ಕೂಡ ಆಗಿದೆ. ಓಕೆ, And ಈಗ ಅಲ್ಲಿ ಚರಂಡಿ ಮಾಡಿದ್ದಾರೆ, ಚರಂಡಿಯಿಂದ ನೀರು ಹೋಗ್ತದೆ ಆಚೆ. ಡೈರೆಕ್ಟ್ ಆಗಿ. ಇಲ್ಲಾಂದ್ರೆ ನಿಮ್ಗೆ ನೀರೆಲ್ಲ ನಿಮ್ಮ ಕ್ಲಾಸ್ ರೂಮ್ ಬರ್ತಾ ಇತ್ತು. ಹಾ. ಇವಾಗ ಮೋರಿ ಎಲ್ಲ ಮಾಡಿದ್ದಾರೆ, ನೀರೆಲ್ಲ ಆ ಕಡೆ ಹೋಗ್ತಾ ಇದೆ. ಹಾ, ಎಷ್ಟು ಖುಷಿ ಆಗುತ್ತೆ ಈಗ ಸ್ಕೂಲಿಗೆ ಬರ್ದಕ್ಕೆ. ಈಗ ಖುಷಿ. ಎಲ್ಲ ಕಡೆ ಎಲ್ಲ ಚಿತ್ರ ಎಲ್ಲ ಮಾಡಿದ್ದಾರೆ, ಒಳ್ಳೆ ಚಿತ್ರ ಎಲ್ಲ ಮಾಡಿದ್ದಾರೆ. ಯಾರ್ದ್ರ ಚಿತ್ರ ಇದೆ ಇಲ್ಲಿ? ಆ? ಇಲ್ಲಿ ಯಾರ್ದ್ರ ಚಿತ್ರ ಇದೆ? ಅಲ್ಲಿ ನೋಡೋದು ಹೇಳ್ಬೇಕು, ನೋಡಿ ಹೇಳ್ಬಾರ್ದು. ಇಲ್ಲಿ ಬಾಲ್ ಗಂಗಾಧರ ತಿಲಕ, ಅಬ್ದುಲ್ ಕಲಾಂ ಇತ್ತು, ಗಾಂಧೀಜಿ ಅವರ, ಮತ್ತೆ ಅವರೆಲ್ಲ ಯಾರು? ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಹಾ, ತುಂಬಾ ಖುಷಿ ಆಗುತ್ತೆ ಅಲ್ಲ? ಈಗ ನಾನು ದಿನಾಲು ಬರ್ತೇನೆ. ದಿನಾಲು ಬರ್ತೀವಿ, ಮುಂಚೆ ಬರ್ತಿರ್ಲಿಲ್ವಾ? ಮುಂಚೆ ಅದು ಸ್ವಲ್ಪ ಹಾಲಾಗಿತ್ತಲ್ಲ, ಶೀತ ಎಲ್ಲ ಬರ್ತಿತ್ತು, ಶೀತ ಎಲ್ಲ ಆಗ್ತಾ ಇತ್ತು, ಆಗ ಬರ್ತಾ ಇರಲಿಲ್ಲ. ಈಗ ದಿನಾಲು. ಈಗ ದಿನಾಲು ಬರ್ತೀವಿ, ಆಬ್ಸೆಂಟ್ ಆಗಲ್ಲ. ಈಗ ಶೀತ ಎಲ್ಲ ಸಮಸ್ಯೆ ಆಗಲ್ವಾ? ಇಲ್ಲ. ಆಗ ಯಾಕೆ ಶೀತ ಬರ್ತಾ ಇತ್ತು? ಅದು ಕ್ಲಾಸಿಗೆ ನೀರು ಬೀಳ್ತಿತ್ತಲ್ಲ, ಸೋರ್ತಾ ಇತ್ತು, ತಲೆಗೆಲ್ಲ ಬೀಳ್ತಾ ಇತ್ತು. ಇವಾಗ ಆ ಸಮಸ್ಯೆ ಇಲ್ಲ. ನೋಡಿ, ಈ ಪುಟ್ಟ ಮಕ್ಕಳು ಎಷ್ಟು ಮುಗ್ಧರು ಅಂತ ಹೇಳಿದ್ರೆ, ಅವ್ರಾಗ ಹೇಳ್ತಾ ಇದ್ದಾನೆ, ನಾ ಹಿಂದೆಲ್ಲ ಬಂದಾಗ ನನಗೆ ಪ್ರತಿ ಸಲ ಶೀತ ಆಗ್ತಾ ಇತ್ತು, ನೀರು ಬೀಳ್ತಾ ಇತ್ತು, ತಲೆ ಮೇಲೆ ನೀರು ಬೀಳ್ತಾ ಇತ್ತು ಅಂತ. ಬಟ್ ಈಗ ಸಮಸ್ಯೆ ಇಲ್ಲ, ಹಾಗಾಗಿ ನಾನು ದಿನಾ ಬರ್ತೀನಂತ. ಸೊ ಈ ತರ ಒಂದು ಶಾಲೆಯಲ್ಲಿ ವ್ಯವಸ್ಥೆ ಆದ್ರೆ ಮಕ್ಕಳು ಬರ್ತಾರೆ ಅನ್ನೋದಕ್ಕೆ ಈ ಒಂದು ಹುಡುಗ ಸಾಕ್ಷಿ. ಸೊ ಶಾಲೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಸಮಸ್ಯೆ ಆಗುದು ಅಂತ ಹೇಳಿದಾಗ ಮಕ್ಕಳು ಕೂಡ ಬರೋದಿಲ್ಲ. ಈಗ ಎಲ್ಲ ಸೌಕರ್ಯ ಇದೆ, ಎಲ್ಲ ಕೂಡ ಅದ್ಭುತವಾಗಿದೆ, ಒಳ್ಳೆಯ ವಾತಾವರಣ ಇದೆ, ಹಾಗಾಗಿ ಮಕ್ಕಳು ಕೂಡ ಶಾಲೆಗೆ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಹುಡುಗನ ಮಾತೆ ಹೇಳೋ ಈ ಒಂದು ಸಾಕ್ಷಿ ಅಂತ ಹೇಳ್ಬೋದು. ತುಂಬಾ ಕ್ಯೂಟ್ ಆಗಿದೆ. ಏನ್ ಹೆಸರು ನಿಂದು? ಫಾತಿಮಾ ಮಹಶುಕ. ಇಲ್ಲಿ ಅವಳು ನಮ್ಮ ಬುತ್ರಬೈಲಿ. ಪುತ್ರ ಬೈಲಿಂದ. ಓಕೆ, ಎಷ್ಟನೇ ಕ್ಲಾಸ್ ಈಗ ನೀನು? 3. 3ನೇ ಕ್ಲಾಸ್. ಹೇಗಿದೆ ಸ್ಕೂಲ್ ಈಗ? ಸುಂದರವಾಗಿದೆ. ತುಂಬಾ ಸುಂದರವಾಗಿದೆ. ಈ ಹಿಂದೆ ಹೇಗಿತ್ತು? ಈಗ 3 ವರ್ಷ ಆಯ್ತು ಇಲ್ಲಿಗೆ ಬಂದು ನೀನು. ಹಿಂದೆ ಹೇಗೆಲ್ಲ ಇತ್ತು? ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತು? ಇಲ್ಲಿ ಇದು ಇಂಟರ್ಲಾಕ್ ಎಲ್ಲ ಹಾಕ್ಲಿಲ್ಲ, ಮತ್ತೆ ಒಳಗೆಲ್ಲ ನೀರ್ ಬರ್ತಿತ್ತು. ಈಗ ಈಗ ಬರಲ್ಲ, ಈಗ ಇಂಟರ್ಲಾಕ್ ಎಲ್ಲ ನೀನು ಹಾಕಿದ್ದಾರೆ. ಕೂಡ ರಜೆ ಮಾಡ್ತಿದ್ದ ಹಿಂದೆ ಎಲ್ಲ? ಸ್ಕೂಲ್ಗೆ ಬರ್ತಾ ಇದ್ದ? ಎಷ್ಟು ಕಷ್ಟ ಆದ್ರೂ ಕೂಡ ಬರ್ತಾ ಇದ್ದ? ಸೋರ್ತಾ ಇತ್ತ, ತಲೆಗೆ ನೀರು ಬೀಳ್ತಾ ಇತ್ತು ಕ್ಲಾಸಲ್ಲಿ? ಒದ್ದೆ ಆಗ್ತಾ ಇತ್ತ, ಪುಸ್ತಕ ಎಲ್ಲ ಒದ್ದೆ ಆಗ್ತಾ ಇತ್ತ? ಇವಾಗ ಎಂತದಿಲ್ಲ, ಇಲ್ಲಿ ಚಂದ ಆಗಿದೆ ಇಲ್ಲ. ಇಲ್ಲಿ ಪೈಂಟಿಂಗ್ ಎಲ್ಲ ಮಾಡಿದ್ದಾರೆ, ಮತ್ತೆ ಇಂಟರ್ಲಾಕ್ ಹಾಕಿದ್ದಾರೆ, ವ್ಯವಸಾಯ ಟೀಚರ್ ಬಂದಿದ್ದಾರೆ, ಮತ್ತೆ ಇಂಗ್ಲಿಷ್ ಮೀಡಿಯಂ ಮಾಡಿದ್ದಾರೆ, LKG UKG ಇದೆಲ್ಲ. ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಈ ಶಾಲೆಯ HM ಆಗಿರುವಂತಹ ಜಗನ್ನಾಥ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ನೀವು ಹೇಳ್ಬೇಕಾಗಿರುವಂತದ್ದು, ನೀವು ಇಲ್ಲಿ ಬಂದಿಗೆ ಎಷ್ಟು ವರ್ಷ ಆಯ್ತು? ಸುಮಾರು 11 ವರ್ಷ ಆಯ್ತು. 11 ವರ್ಷ ಆಯ್ತು. 11 ವರ್ಷದಲ್ಲಿ ಬೇರೆ ಬೇರೆ ಹಂತವಾಗಿ ನೋಡಿರ್ತೀರಾ. ಸೊ ಆರಂಭದಲ್ಲಿ ಶಾಲೆ ಹೇಗಿತ್ತು, ಎಷ್ಟು ಕಷ್ಟ ಆಗ್ತಿತ್ತು, ಈಗ ತುಂಬಾ ಬದಲಾವಣೆ ಆಗಿದೆ. ಇದು ಒಂದು ರೀತಿಯ ಸ್ಫೂರ್ತಿ ಅಂತ ಹೇಳ್ಬೋದು, ಅನೇಕರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಹಳೆಯ ಸ್ಕೂಲ್ ಹೇಗಿತ್ತು, ಈಗ ಹೇಗಾಗಿದೆ ಅಂತ ಏನು ಹೇಳ್ತೀರಾ ಸರ್? ಹಿಂದೆ ನಮ್ಮ ಹಳೆಯ ಸ್ಕೂಲು, ನಾನು ಸಾಧಾರಣ 2015ಕ್ಕೆ ಈ ಶಾಲೆಗೆ ಬಂದಿದ್ದೇನೆ. ಆ ಬಂದ ಸಂದರ್ಭದಲ್ಲಿ ಎಲ್ಲ ಈ ಗ್ರೌಂಡಿನ ನೀರೆಲ್ಲ ಬಂದು ಶಾಲೆ ಒಳಗೆ ಬಂದು ಇಡೀ ನಮ್ಮ ಕ್ಲಾಸ್ ರೂಮಿಗೆಲ್ಲ ಹೋಗ್ತಿತ್ತು. ಭಾಳ ಕಷ್ಟ ಆಗ್ತಿತ್ತು, ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಇರ್ಬೋದು, ಮಕ್ಕಳು ಕೂತ್ಕೊಳ್ಳಿಕ್ಕೆ ಇರ್ಬೋದು. ನಾವು ಹಲವಾರು ಸರಿ ನಾವು ನಮ್ಮ ಪಂಚಾಯತಿ ಇರ್ಬೋದು, ನಮ್ಮ ಇಲಾಖೆ ಇರ್ಬೋದು, ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಇರ್ಬೋದು, ಅಥವಾ SGMC ಮನವರಿಕೆ ಮಾಡಿದೆವು. ಆದರೆ ಆಗಲಿಲ್ಲ. ಆದ ಕಾರಣಾಂತರದಿಂದ ನಮ್ಮ SGM ಈಗ ಹೊಸತಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಎಂಬುದು ಅಸ್ತಿತ್ವಕ್ಕೆ ಬಂದು ಸುರೇಶ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ, ಗಣೇಶ್ ಅವರು ಕಾರ್ಯದರ್ಶಿ ಆಗಿದ್ದರು. ಅದೇ ರೀತಿ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿಕೊಂಡ ಸಂತೋಷ್ ಕುಮಾರ್ ಇದ್ದಾರೆ, ಅದೇ ಗೌರವ ಅಧ್ಯಕ್ಷರಾಗಿ ಧನಂಜಯ ರಾವ್ ಇದ್ದಾರೆ. ಅವರೆಲ್ಲರ ಸಮಕ್ಷಮದಿಂದ ನಮ್ಮ ಶಾಲೆಗೆ CSR ಫಂಡಿಂದ ಹಣವನ್ನು ತರಿಸಿಕೊಟ್ಟು, ಅದೇ ರೀತಿ ಮೋಹನ್ ಕುಮಾರ್ ಅವರು ಬದುಕುಕೊಟ್ಟಣ ಅವರಿಂದ ಕಾಮಗಾರಿಯನ್ನು ಮಾಡಿ, ಪಂಚಾಯತ್ನವರ ಸಹಕಾರದಿಂದ, ಇಲಾಖೆಯವರ ಒಂದು ಸಹಮತದಿಂದ ನಾವು ಈ ಒಂದು ಶಾಲೆಯನ್ನು ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ದೇವೆ. ಅದು ಅಲ್ಲದೆ ನಮ್ಮ MLC ಫಂಡಿಂದ ಇರ್ಬೋದು, ನಮ್ಮ MLAಗಳಿರ್ಬೋದು, ಅವರ ಸಹಕಾರವನ್ನು ಪಡ್ಕೊಂಡು, ಊರವರ ಮತ್ತು SGMC ಅವರ ಸಹಕಾರ ಪಡ್ಕೊಂಡು ಶಾಲೆಯನ್ನು ಒಂದು ಸುಸಜ್ಜಿತವಾಗಿ ಮಾಡಿಕೊಂಡು ಈ ಶಾಲೆ ಈಗ ಬಹಳ ಉನ್ನತಿ ಒಳ್ಳೆಯ ರೀತಿಯಲ್ಲಿ ಇದೆ. ನಮಗೂ ಸಹ ಈಗ ಹೆಮ್ಮೆ ಆಗ್ತಾ ಇದೆ. ಯಾಕಂತೇಳಿದರೆ ಈ ಶಾಲೆ ಎಂಬುದು ಇನ್ನೂ ಸಹ ಹಲವಾರು ರೀತಿಯಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿಕ್ಕಿದೆ. ಆದರೆ ನಮಗೇನಾಗ್ತದೆ ಅಂತೇಳಿ ಸ್ಥಳಾವಕಾಶದ ಕೊರತೆ ಇದೆ. ಸುಮಾರು 46 ಸೆಂಟ್ ಜಾಗ ಮಾತ್ರ ನಮ್ಮಲ್ಲಿದೆ. ನಮ್ಮಲ್ಲಿ ಸ್ಥಳಾವಕಾಶ ಕೊರತೆ ಇರೋದ್ರಿಂದ ಅದು ಇದ್ದುದ್ರಲ್ಲಿ ನಾವು ಚೆನ್ನಾಗಿ ಮಾಡ್ಕೊಂಡಿದ್ದೇವೆ. ಒಂದು ಮಾದರಿ ಶಾಲೆಯನ್ನು ಮಾಡಿದ್ದೇವೆ ಅಂತೇಳಿ ನಮಗೆ ಖುಷಿ ಆಗ್ತಿದೆ. ಇಲ್ಲಿಗೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕರು ಎಷ್ಟಿದ್ದಾರೆ, ಹೇಗೆ? ನಮ್ಮಲ್ಲಿ ಶಿಕ್ಷಕರಿಗೆ ಸರ್ಕಾರಿ ಶಿಕ್ಷಕರು 4 ಜನ. ಆಮೇಲೆ ನಮಗೆ ನಮ್ಮ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜ್ಞಾನದೀಪದಿಂದ 1 ಶಿಕ್ಷಕರಿದ್ದಾರೆ. ಆಮೇಲೆ ನಮ್ಮ ಊರವರಿಂದ ಒಂದು 2 ಜನ ಟೀಚರ್ಸ್, ಒಟ್ಟಿಗೆ ನಾವು ಒಂದು 7 ಜನ ಟೀಚರ್ಸ್ಗಳು ನಾವು ಇದ್ದೇವೆ. ಸೊ ಏನಾದ್ರು ಇಲ್ಲಿ ಸಮಸ್ಯೆ ಏನು, ಮತ್ತೆ ಶಿಕ್ಷಕರ ಏನಾದ್ರು ಅಭಾವ ಇದೆಯಾ, ಬೇಕಾಗಿದೆಯಾ? ಶಿಕ್ಷಕರ ಅಭಾವ ಇದ್ರೆ ನಮಗೆ ಹಳೆ ವಿದ್ಯಾರ್ಥಿ ಸಂಘದವರು ಮಾಡಿಕೊಡ್ತಾರೆ. ಹೀಗಾಗಿ ನಮ್ಮ LKG UKGಗೆ ಆಗ್ತಾ ಇದೆ. ಅದಕ್ಕೆ ಸಂಬಳವನ್ನು ಹೆಲ್ಪರಿಗೆ ಮತ್ತು ಟೀಚರ್ಸ್ಗೆ ಸಂಬಳವನ್ನು ಅವರೇ ಕೊಡ್ತಾ ಇದ್ದಾರೆ. ಸುಮಾರು 15,000 ಸಂಬಳ ಕೊಡ್ತಾರೆ.
ಆಮೇಲೆ ಸಾಧಾರಣ ದಾನಿಗಳು ನಮ್ಮ ಬದುಕುಗೊಟ್ಟೋಣ ತಂಡದಿಂದ ನಮ್ಮ ಮೋಹನ್ ಕುಮಾರ್ ಹೇಳಿದ್ದಾರೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ನಮ್ಮ ಬಳಿಗೆ ಬನ್ನಿ, ನಾವು ನಿಮಗೆ ಸಹಕಾರ ಮಾಡ್ತೇವೆ. ಈಗ ಜೊತೆಗೆ ದ್ವಿಭಾಷೆ ಕೂಡ ಇದೆ ಇಲ್ಲಿ, ಇಂಗ್ಲಿಷ್ ಮೀಡಿಯಂ ಕೂಡ ಆಗಿದೆ. ಹೌದು, ದ್ವಿಭಾಷಾ ಮಾಧ್ಯಮ ಆಗ್ತಾ ಇದೆ. ಅದರಲ್ಲಿ ಈಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಟ್ರೈನಿಂಗ್ ಆಗಿದೆ, ನಾವು ಮಾಡ್ತಾ ಇದ್ದೇವೆ. ಅದು ಹೊಸದಾಗಿ ನಮಗೆ ಬಂದಂಥ ಟೀಚರ್ಸ್ಗಳೆಲ್ಲರೂ BA BEd ಇರ್ಬೋದು, D.Ed ಆಗಿದ್ದವರು ಟೀಚರ್ಸ್ಗಳಿದ್ದಾರೆ. ಅವರಿಗೆ ದ್ವಿಭಾಷಾ ಮಾಧ್ಯಮ ನಾವು ಅವರಿಗೆ ಹೇಳಿಕೊಟ್ಟು ಅವ್ರಿಗೆ ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನೊಂದು ಈಗ ಇಲ್ಲಿ ಬಂದಾಗ ಕೆಲವು ಗೌರ್ಮೆಂಟ್ ಸ್ಕೂಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಬಣ್ಣ ಮಾಸಿರುವಂತಹ ಗೋಡೆ, ನಾನು ಆಗ್ಲೇ ಹೇಳಿದೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಇದ್ರಲ್ಲಿ ಸ್ವಲ್ಪ ಹೈಫೈ ಸ್ಕೂಲ್ ತರ ಒಂದು ಇಂಗ್ಲಿಷ್ ಮೀಡಿಯಂ ತರ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಬಂದಾಗ ಮಕ್ಕಳ ಖುಷಿ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಮಕ್ಕಳಿಗೆ ಒಂದು ಶಾಲೆಗೆ ಬಂದಾಗ ನಾವು 8:30ಗೆ ಬರ್ತೇವೆ. 8:30 ಬರುವ ಮೊದಲೇ ಮಕ್ಕಳು ಬರ್ತಾರೆ, ಯಾಕಂದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ತದೆ. ಮತ್ತು ಬೇರೆ ಬೇರೆ ನಮಗೆ ದೂರದ ಮಕ್ಕಳು ರಿಕ್ಷಾದಲ್ಲಿ ಬರುವಂಥದ್ದು, ಇಲ್ಲಿ ಬರೋದು ಶಾಲೆಗೆ, ಈ ಶಾಲೆಯ ಪರಿಸ್ಥಿತಿ ನೋಡಿಕೊಂಡು ಅವರಿಗೆ ಒಂದು ಭಾಳ ಖುಷಿಯಾಗಿ ನಮ್ಮ ಹೆಚ್ಚು ದಾಖಲಾತಿಗಳು ಆಗ್ತಾ ಇದೆ. ಯಾಕಂದರೆ ನಮ್ಗೆ ಇನ್ನೊಂದೇನು ದಾಖಲಾತಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಸೆಂಟ್ ಮೇಸ್ ಇರ್ಬೋದು, SDM ಇರ್ಬೋದು, ಆಮೇಲೆ ಮನ್ಸರ್ ಇರ್ಬೋದು, ಸಣ್ಣ ರಾಕ್ ಶಾಲೆಗಳು, ಅವರೆಲ್ಲ ಬಂದು ಮನೆ ಮಕ್ಕಳನ್ನು ಕ್ಯಾಚ್ ಮಾಡ್ಕೊಂಡು ಹೋಗ್ತಾರೆ. ನಾವು ಆದಷ್ಟು ಮಕ್ಕಳನ್ನು ಕಳಿಸ್ಕೊಡ್ಬೇಕು ಶಾಲೆಗೆ ಅಂತ ಹೇಳ್ಕೊಂಡು ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆ ಪೇರೆಂಟ್ಸ್ಗಳು ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಒಂದು ಹೊಸದಾಗಿ ವಿದ್ಯಾನಿಧಿ ಅಂತ ಮಾಡಿದ್ದೇವೆ. ವಿದ್ಯಾನಿಧಿಗೆ ನಮಗೆ ಬೇರೆ ಬೇರೆ ಕಡೆಯಿಂದ, ಉಡುಪಿ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ನಾವು ಬೇರೆ ಬೇರೆ ಕಡೆಯಿಂದ ನಮಗೆ ವಿದ್ಯಾನಿಧಿಯಿಂದ ಅವರ ಕೈಲಾದಷ್ಟು ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಆ ವಿದ್ಯಾನಿಧಿಯಿಂದ ನಾವು ಅವರಿಗೆ ಸಂಬಳವನ್ನು ಕೊಡ್ತಾ ಇದ್ದೀವಿ. ಇದೀಗ ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿ ಲಾಯ್ಲೆ ಇದ್ದಾರೆ. ಸರ್ ನಮಸ್ತೆ. ನಾನು ಆಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿದಾಗ ಶಾಲೆ ಓದಿದಾಯ್ತು ಬಿಟ್ಟಾಯ್ತು, ಆನಂತರ ಅವ್ರು ತಲೆ ಕೂಡ ಹಾಕೋದಿಲ್ಲ, ಹೆಚ್ಚಾಗಿ ಹಾಕೋದಿಲ್ಲ. ಅದೇ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ನೋಡ್ತೀವಿ, ಈ ತರ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಾಗಿ ಕೆಲವೊಂದು ಕಡೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಬಟ್ ಇಲ್ಲಿ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆ, ತುಂಬಾ ಅದ್ಭುತವಾಗಿರುವಂತಹ ಅಭಿವೃದ್ಧಿ ಆಗಿದೆ. ಟೈಲ್ಸ್ ಆಗಿರ್ಬೋದು, ಇಂಟರ್ಲಾಕ್ಸ್ ಆಗಿರ್ಬೋದು, ಪೇಂಟಿಂಗ್, ಎಸ್ಪೆಷಲ್ ಆಗಿ ಪೇಂಟಿಂಗ್ ಬಂದಾಗಲೇ ಬಹಳ ಅದ್ಭುತವಾಗಿ ಆಕರ್ಷಣೆ ಆಗಿರುವಂತಹ ಒಂದು ಎಲ್ಲ ಕೂಡ ಕಲೆಗಳು ಇಲ್ಲಿ ಕಾಣಿಸ್ತಿರುವಂತದ್ದು. ಸೊ ಒಬ್ಬ ಸಂಘದ ಅಧ್ಯಕ್ಷರಾಗಿ ಈ ಎಲ್ಲ ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕು ನಿಮ್ಗೆ ಯಾಕೆ ಅನಿಸ್ತು? ನೀವೆಲ್ಲ ಇಷ್ಟೆಲ್ಲ ಕ್ರೋಢೀಕರಿಸಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ರಿ ಅನ್ನುವಂಥದ್ದು? ನಾವು ಇದ್ರಾಗ ಪ್ರಪ್ರಥಮ ಹೇಳ್ಬೇಕಾದ್ರೆ 2012ನೇ ಇಸ್ವಿಯಲ್ಲಿ ನಮ್ಮ ಶಾಲೆಯ ಸುವರ್ಣ ಸಂಭ್ರಮ, ಆ ಸುವರ್ಣ ಸಂಭ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಒಂದು ರಚನೆ ಆಗಬೇಕು ಅಂತ ಎಲ್ಲ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಎಲ್ಲ SDMC ಅವರು ಒಂದು ಒತ್ತಾಸೆ ಮೇಲೆ ಪ್ರಾರಂಭಿಸಿದರು. ಆಗಿನ ಶಾಸಕರಾದ ಶ್ರೀಯುತ ವಸಂತ ಬಂಗೇರರು ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘವನ್ನು ಉದ್ಘಾಟನೆ ಮಾಡಿದರು. ಆಗಿನ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ಶ್ರೀಯುತ ಸಂತೋಷ್ ಕುಮಾರ್ ಲಾಯ್ಲ, ಈಗಿನ KDP ಜಿಲ್ಲಾ KDP ಸದಸ್ಯರಾಗಿದ್ದಾರೆ, ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು. ಅವರು ಸ್ಥಾಪಕ ಅಧ್ಯಕ್ಷ ಆದ ಅಂದಿನ ವರ್ಷವೇ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಅಂದರೆ ಅವರ ತಮ್ಮ ಸಂಪತ್ತು ಇವರ ಸ್ಮರಣಾರ್ಥವಾಗಿ ಒಂದು ಭವ್ಯವಾದ ಒಂದು ದ್ವಾರವನ್ನು ಮಾಡಿಕೊಟ್ರು. ಆನಂತರ ಬಹಳಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದೆವು. ಅಂದರೆ ಶಾಲೆ ಅಭಿವೃದ್ಧಿ ಇರಲಿಲ್ಲ, ಅಭಿವೃದ್ಧಿ ಅಂದರೆ ನಾವು ಮಾಡುವಂಥ ಹೋಗಲಿಲ್ಲ, ಯಾಕಂದರೆ ಹಳೆ ವಿದ್ಯಾರ್ಥಿ ಸಂಘದ ಸಂಘಟನೆ ಮಾಡ್ತಾ ಹೋದೆವು. ಅದ ನಂತರ ಕಳೆದ ನಂತರ ದಿನಗಳಲ್ಲಿ ವಿಶ್ವನಾಥ್ ಲಾಯ್ಲ್ ಅವರ ಅಧ್ಯಕ್ಷರಾದರು. ಕೊರೋನಾ ಸಮಯದಲ್ಲಿ ಶಾಲೆಯ ಎಲ್ಲ ಬಂದಾಗಿತ್ತು, ಶಾಲೆ ಎಲ್ಲ 2 ವರ್ಷಗಳ ಶಾಲೆ ನಡೀತಿರಲಿಲ್ಲ. ಆಗ ಹಳೆ ವಿದ್ಯಾರ್ಥಿ ಸಂಘ ಸ್ವಲ್ಪ ಕಾರ್ಯಚಟುವಟಿಕೆ ಸ್ವಲ್ಪ ಸ್ಥಗಿತ ಆಯಿತು. ಅನಂತರ ಕಳೆದ 2 ವರ್ಷ ಹಿಂದೆ ನಾನು ಅಧ್ಯಕ್ಷನಾದೆ. ಧನಂಜಯ ರಾವ್ ಅವರು ಗೌರವ ಅಧ್ಯಕ್ಷತೆಯಲ್ಲಿ ಗಣೇಶ್ ಲಾಯ್ಲ ಮತ್ತು ಸದಾಶಿವ ಕಕ್ಕನ, ಗಣೇಶ್ ಲಾಯ್ಲ ಅವರು ಕಾರ್ಯದರ್ಶಿ, ಸದಾಶಿವ ಕಕ್ಕನ ಕೋಶಾಧಿಕಾರಿಯಾಗಿ ಶಾಲೆಯನ್ನು ನಾವು ಒಂದು ಹಳೆ ವಿದ್ಯಾರ್ಥಿ ಸಂಘದ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ಆ ಹಳೆ ವಿದ್ಯಾರ್ಥಿ ಸಂಘ ವ್ಯವಸ್ಥೆ ಮಾಡೋದ್ರಲ್ಲಿ ಶಾಲೆ ಪೇಂಟ್ ಹಿಂಗಾಗಲಿ ಕೆಲವು ಅಭಿವೃದ್ಧಿ ಕಾರ್ಯಗಳು ತುಂಬ ಇತ್ತು. ಅಭಿವೃದ್ಧಿ ಕಾರ್ಯಗಳು ತುಂಬ ಆಗಬೇಕಂತ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬಂದವರು ಬದುಕು ಕಟ್ಟೋಣ ಬನ್ನಿ ತಂಡ, ಬದುಕು ಕಟ್ಟೋಣ ಬನ್ನಿ ತಂಡ ಎನ್ನುವ ತಂಡ ನಮ್ಮ ಬೆಳ್ತಂಗಡಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಬಹಳಷ್ಟು ಶಾಲೆಗಳ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಒಂದು ಯೋಜನೆಯನ್ನು ಮಾಡ್ತೇವೆ. ಆಗ ನಾವು ನಮ್ಮ ಗೌರವಾಧ್ಯಕ್ಷರಾದ ಧನಂಜಯ ಅವರಲ್ಲಿ ಮಾತನಾಡಿ ಬದುಕು ಕಟ್ಟೋಣ ಮೊನ್ನೆ ಮೋಹನ್ ಸರ್ ಅವರು ಮಾತಾಡಿ ಶಾಲೆಯನ್ನು ಸ್ವಲ್ಪ ಅಭಿವೃದ್ಧಿಗೆ ನೀವು ನಮಗೆ ಕೈ ಜೋಡಿಸಬೇಕು ಅಂತ ಹೇಳಿದಾಗ ಅವರು ಬಹಳ ಪ್ರೀತಿಪೂರ್ವಕವಾಗಿ ಶಾಲೆಗೆ ನಮ್ಮ ಸೇರಿಕೊಂಡ್ರು. ಅದೇ ರೀತಿ ಕ್ಯಾನ್ಪಿನ್ ನಮ್ಮ ಸಂಸ್ಥೆ ಮತ್ತು ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ರೋಟರಿ ಕ್ಲಬ್ ಇಂದಿರಾನಗರ ಈ ಎಲ್ಲ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಾವು ಈ ಕಾರ್ಯವನ್ನು ಮಾಡಿದ್ದು. ಅದೇ ರೀತಿ ನಮಗೆ ದೊಡ್ಡದಾದ ಸಹಕಾರ ನೀಡಿದವರು SDMC ಅವರು ಒಂದು ಸಹಕಾರ ಎಲ್ಲ ಏನು ಮಾಡ್ಲಿಕ್ಕೆ ಆಗೋಲ್ಲ. SDMC ಶಾಲೆ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಒಂದು ಅವರು ನಮಗೆ ಅಭಿವೃದ್ಧಿಗೆ ಸಹಕಾರ ನೀಡಿದರೆ ನಾವು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ. ಅದೇ ರೀತಿ ನಮಗೆ ಬೆನ್ನೆಲುಬಾಗಿ ನಿಂತವರು ಗ್ರಾಮ ಪಂಚಾಯತ್ ಲಾಯಲದ ಅಧ್ಯಕ್ಷರು ಆಗಲಿ, ಎಲ್ಲ ಸಿಬ್ಬಂದಿ ವರ್ಗ ಆಗಲಿ, ಅದೇ ರೀತಿ ಎಲ್ಲ ಪಂಚಾಯತ್ ಸದಸ್ಯರು ನಮಗೆ ಸಹಕಾರ ನೀಡಿದ್ರಿಂದ ಈ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ನಮಗೆ ಪೂರ್ಣ ಸಹಕಾರ ನೀಡಿದರು. ಅದೇ ರೀತಿ ನಮ್ಮ ಈಗಿನ ಶಾಸಕರಾದ ಹರೀಶ್ ಪುಂಜ್ ಅವರು ಈಗಿನ ಮೇಲ್ಚಾವಣಿ ಆಗಲಿ, ಅದೇ ರೀತಿ MLC ಅವರಾದಂಥ ಪ್ರತಾಪ್ ಸಿಂಗ್ ಅವರು ಈ ಅಂಗಣಕ್ಕೆ ಮೇಲ್ಚಾವಣಿಯನ್ನು ಒದಗಿಸಿಕೊಟ್ರು. ಅದೇ ರೀತಿ ಬಹಳಷ್ಟು ದಾನಿಗಳು ಇದಕ್ಕೆ ಸಹಕಾರ ನೀಡಿದರು. ಈ ಎಲ್ಲ ಸಹಕಾರದಿಂದ ನಾವು ಇದನ್ನು ಮಾಡಲಿ. ಅದೇ ರೀತಿ ನಮ್ಮ ಉದ್ಯಮಿಗಳು ಆಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ್ ಅವರು ಸಹ 5 ಲಕ್ಷದ ಅನುದಾನ, ದೊಡ್ಡ ಮೊತ್ತ ಅನುದಾನ ಈ ಶಾಲೆ ವಿದ್ಯಾಭಿಮಾನಿಯಾಗಿ ಈ ಶಾಲೆಗೆ ನೀಡಿರ್ತಾರೆ. ಈ ಎಲ್ಲ ದಾನಿಗಳ ಸಹಕಾರದಿಂದ ನಾವು ಇಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಈಗ ನಮ್ಮ ಶಾಸಕರು ಮತ್ತು ನಮ್ಮ KDP ಸಂತೋಷ್ ಕುಮಾರ್ ಅವರ ಒಂದು ಸಹಕಾರದಿಂದ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ನಾವು ಪ್ರಾರಂಭಿಸಿರ್ತೇವೆ. ಅದೇ ರೀತಿ ಕಳೆದ ವರ್ಷ ಇದೇ ಪ್ರಾರಂಭಿಕ ವರ್ಷದಲ್ಲಿ ನಾವು ಶಾಲೆಗೆ ಮಕ್ಕಳು ಹೆಚ್ಚು ಬರಬೇಕು, ಯಾಕಂದರೆ ಶಾಲೆ ಮಾಡಿ ಮಕ್ಕಳಿಲ್ಲ ಇದ್ದರೆ ಶಾಲೆ ಮುಚ್ಚೋ ಪರಿಸ್ಥಿತಿ ಬರ್ಬಂದು ಉದ್ದೇಶದಿಂದ
LKG UKG ಅನ್ನು ಹಳೆ ವಿದ್ಯಾ ಸಂಘದ ವತಿಯಿಂದ ನಡೆಸ್ತಾ ಇದ್ದೇವೆ. ಇದಕ್ಕೆಲ್ಲ ಪೋಷಕರು ಮತ್ತು ಎಲ್ಲ ವಿದ್ಯಾಭಿಮಾನಿಗಳು, ದಾನಿಗಳು ದೊಡ್ಡ ಸಹಕಾರ ನೀಡಿದೆ. ಅವರೆಲ್ಲರಿಗೂ ನಾವು ಹಳೆ ವಿದ್ಯಾ ಸಂಘದಿಂದ ಅಭಿನಂದನೆ ಸಲ್ಲಿಸಿ ಇಷ್ಟಪಡ್ತಾ ಇದ್ದೇನೆ. ಓಕೆ ಸರ್. ಈಗ ಮಕ್ಕಳ ಮುಖದಲ್ಲಿ ಖುಷಿ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ನಮಗೆ ಖುಷಿ ಅಂದ್ರೆ ಮಕ್ಕಳು ಬಂದದ್ರಿಂದ ನಾವು ಈ ಶಾಲೆಯನ್ನು ಮಾಡಿದ್ರು. ಯಾಕಂದ್ರೆ ಎಷ್ಟು ಖರ್ಚು ಮಾಡಿದ್ರು ಮಕ್ಕಳೇ ಇಲ್ಲ. ಯಾಕಂದ್ರೆ ದೇವಸ್ಥಾನ ಕಟ್ಬೋದು, ಪೂಜೆ ಮಾಡು, ಅಲ್ಲಿ ದೇವರೇ ಇಲ್ಲ ಇದ್ರೆ ಪೂಜೆ ಮಾಡಿ ಸಾಧ್ಯ ಇಲ್ಲ. ಯಾಕಂದ್ರೆ ಮಕ್ಕಳು ಅನ್ನೋದು ಈ ದೇವಸ್ಥಾನದ ದೇವರಿದ್ದ ಹಾಗೆ. ಹಾಗಾಗಿ ನಾವು ಮಕ್ಕಳು ಆದಷ್ಟು ಆಗಬೇಕು ಅಂತೇಳಿ ಸಂತೋಷ ಪಡ್ತಾರೆ. ಯಾಕಂದ್ರೆ ಈ ವರ್ಷ ನಮಗೆ LKG UKGಗೆ 32 ಮಕ್ಕಳು ವಿದ್ಯಾರ್ಥಿಗಳಿಗೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೇವೆ. ಓಕೆ ಸರ್. ಸೊ ನಿಮ್ಗೆ ಈಗ ಒಂದು ಸಾರ್ಥಕ ಮನೋಭಾವ ಇದೆಯಾ ಇಷ್ಟೆಲ್ಲ ಅಭಿವೃದ್ಧಿ ಆದ್ರೆ ಈಗ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ? ಅಭಿವೃದ್ಧಿಯಾಗಿ ಮಕ್ಕಳ ಒಂದು ದಾಖಲಾತಿ ಜಾಸ್ತಿ ಆಗಿರೋದು ನೋಡಿದ್ರೆ ಸಂತೋಷ ಆಗ್ತಾ ಉಂಟು. ಓಕೆ. ಇನ್ನೊಂದು ಇಲ್ಲಿ ನೋಡ್ಬೋದು ನೀವು, ಬೇರೆ ಎಲ್ಲೂ ಕೂಡ ಇಲ್ಲ ಆಕ್ಚುಲಿ ಈ ತರ ಒಂದು ಹಳೆ ವಿದ್ಯಾರ್ಥಿ ಸಂಘದ ಕಚೇರಿ ಅಂತಂದ್ರೆ ಇಲ್ಲಿ ಈ ಒಂದು ಹಳೆ ವಿದ್ಯಾ ಸಂಘ ಇರೋದಕ್ಕೆ ಈ ಶಾಲೆ ಈ ರೀತಿ ಆಗಿರುವಂಥದ್ದು. ಇಲ್ಲಿ ನೋಡಿ ಹೊಸದಾಗಿರುವಂತಹ LKG UKG ಕ್ಲಾಸ್ ರೂಮ್ ಕೂಡ ನೋಡ್ಬೋದು. ಮಕ್ಕಳು ಕೂಡ ಅತಿ ಹೆಚ್ಚಾಗಿರುವಂಥದ್ದು 32 ಮಕ್ಕಳು ಇಲ್ಲಿ ಸೇರ್ಪಡೆ ಆಗಿರುವಂಥದ್ದು. ಇದೆ ಅನೇಕ ವಿದ್ಯಾರ್ಥಿಗಳು ಬಹಳ ಖುಷಿಯಾಗಿ ಮಕ್ಕಳು ಕೂಡ ಬಹಳ ಖುಷಿಯಾಗಿ ಯೂನಿಫಾರ್ಮ್ ಹಾಕೊಂಡು ಬಗ್ಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಈ ಒಂದು ಶಿಕ್ಷಕರಿಗೆ ವೇತನವನ್ನು ಕೂಡ ಈ ಒಂದು ಚೇರ್ಸ್ ಎಲ್ಲೂ ಕೂಡ ಆಲ್ಮೋಸ್ಟ್ ಸ್ಕೂಲಲ್ಲಿ LKG UKG ನೋಡ್ತೀವಿ ನೀವು. ಆದರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಕೂಡ ಈ ಒಂದು LKG UKG ಕೂಡ ಅದೇ ರೀತಿಯಾಗಿರುವಂತಹ ವಾತಾವರಣ ಇದೆ. ಓನ್ಲಿ ಬಿಕಾಸ್ ಸಂಘದ ಆ ಒಂದು ಅವರ ಒಂದು ಹಿತಾಸಕ್ತಿಗೆ ಆಗಿರುವಂಥದ್ದು ಬಹಳ ಅದ್ಭುತವಾಗಿರುವಂತಹ ಆರ್ಟ್ಸ್ ಇದೆ. ಮಕ್ಕಳಿಗೆ ಏನೆಲ್ಲ ಬೇಕು ಎಲ್ಲರೂ ಕೂಡ ಈ ಶಾಲೆಯಲ್ಲಿ ಮೇಲ್ಚಾವಣಿ ನೋಡ್ಬೋದು. ಸುಂದರವಾದ ಮಕ್ಕಳಿಗೆ ಬೇಕು ಎಲ್ಲ ಒಂದು ವಾತಾವರಣ, ಆ ಮೇಲ್ಚಾವಣಿಯಲ್ಲಿ ಕಾಮನಬಿಲ್ಲಾಗಿರ್ಬೋದು, ಆ ಸೂರ್ಯ ಚಂದ್ರ ಎಲ್ಲವನ್ನು ಕೂಡ ಒಂದು ಕ್ಲಾಸ್ ರೂಮಲ್ಲಿ ಮಾಡಿದ್ದಾರೆ. ಜೊತೆಗೆ ಬೇಕಾದ ಮಂತ್ ಆಗಿರ್ಬೋದು, ಡೇಟ್ಸ್ ವೈಸ್ ಆಗಿರ್ಬೋದು, ಪ್ರಾಣಿಗಳ ಚಿತ್ರ ಎಲ್ಲ ಕೂಡ ಇದೆ. ಬಹಳ ಅದ್ಭುತವಾಗಿರುವಂತಹ ಕಲಾ ಚಿತ್ರಗಳು ಈ ಒಂದು ಕ್ಲಾಸ್ ರೂಮಲ್ಲಿ ಕಾಣಿಸ್ತಾ ಇದೆ. ಇದೀಗ ಈ SDMC ಆ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸೌಮ್ಯ ಮೇಡಮ್ ಇದ್ದಾರೆ. ಆಗ ಹೇಳ್ತಾ ಇದ್ರು ಈ ಒಂದು ಶಾಲೆ ಅಭಿವೃದ್ಧಿ ಆಗೋಕೆ ಹಳೆ ವಿದ್ಯಾ ಸಂಘ ಹೇಗೆ ಒಂದು ಸಹಕಾರ ಕೊಟ್ಟಿದ್ರು, ನಿಮ್ಮ ಒಂದು ಸಮಿತಿ ಕೂಡ ಅಷ್ಟೇ ಒಂದು ಬೆಂಬಲವಾಗಿ ನಿಂತಿದೆ ಅಂತ. ಸೊ ಏನ್ ಹೇಳ್ತೀವಿ, ಈಗ ಶಾಲೆ ಇಷ್ಟೊಂದು ಬದಲಾವಣೆ ಆಗಿದೆ, ಇಷ್ಟೊಂದು ಅಭಿವೃದ್ಧಿ ಆಗಿದೆ, ನಿಮ್ಮ ಅದಕ್ಕೆ ಎಷ್ಟೆಲ್ಲ ನೀವು ಒಂದು ಸಾಹಸ ಪಟ್ಟಿದ್ದು ಈ ತರ ಆಗ್ಬೇಕು ಅಂತ? ತುಂಬಾ ಪ್ರಯತ್ನ ಉಂಟು ಮೇಡಮ್. ಎಲ್ಲರೂ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ ಆಗಿರ್ಬೋದು ಮತ್ತೆ ಮಕ್ಕಳ ಪೋಷಕರು ಕೂಡ ಒಳ್ಳೆ ಸಹಾಯ ಮಾಡಿದ್ದಾರೆ. ನಾವು ರಜೆಯಲ್ಲೂ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೇವೆ. ಭಾರಿ ಹೆಮ್ಮೆ ನಮ್ಮ ಶಾಲೆ ಇಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ. ಹಳೆ ವಿದ್ಯಾರ್ಥಿ ಸಂಘ ಎಲ್ಲರೂ ಸಪೋರ್ಟ್ ಇದ್ದಾರೆ ನಮ್ಗೆ. ಹಾಗೆ ಮೋಹನ್ ಕುಮಾರ್ ಸರ್ ಅವರು ಕೂಡ ತುಂಬಾ ಬೆನ್ನೆಲುಬಾಗಿ ನಮಗೆ ಹಿಂದೆಯಿಂದ ನಿಂತರು ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ತುಂಬಾ ಧನ್ಯವಾದ. ಮತ್ತೆ ನಮಗೆ ಶಿಕ್ಷಕರ ಕೊರತೆ ಕೂಡ ಇಲ್ಲ. ಈಗ ಒಳ್ಳೆ ಶಿಕ್ಷಕರಿದ್ದಾರೆ ನಮ್ಮ ಶಾಲೆಯಲ್ಲಿ. ಇನ್ನಷ್ಟು ಮಕ್ಕಳ ದಾಖಲಾತಿ ಬರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳು ಬೇಕು ಅಷ್ಟೇ. ತುಂಬಾ ಶಾಲೆ ಇಂಪ್ರೂವ್ಮೆಂಟ್ ಆಗಿದೆ, ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಅದಕ್ಕೋಸ್ಕರ ಮಕ್ಕಳು ಇನ್ನಷ್ಟು ಬರ್ಲಿ. ಈಗ LKGಗೆ 30 ಮಕ್ಕಳು ತನಕ ಬಂದಿದ್ದಾರೆ. ಆದ್ರೂ ದೊಡ್ಡ ಶಾಲೆಗೂ ಇನ್ನು ಬಂದ್ರೆ ಒಳ್ಳೇದಿತ್ತು ನಮಗೆ ಅಂತ. ಈಗ ಈ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿರುವಂತ ಗಣೇಶ್ ಅವರು ಇದ್ದಾರೆ. ಸರ್, ಆಲ್ಮೋಸ್ಟ್ ಈಗ ನಿಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ರು, ಬಹಳ ಖುಷಿಯಾಗಿ ಹೇಳ್ತಾ ಇದ್ದಾರೆ ಶಾಲೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತ. ಬಟ್ ಮುಖ್ಯವಾಗಿ ಬೇಕಾದ್ರೆ ನಿಮ್ಮ ಮಕ್ಕಳ ದಾಖಲಾತಿ ಬೇಕು. ಈಗ ನೀವು ಈಗ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಈಗ ಶಾಲೆ ನೋಡಿದಾಗ? ಬಹಳ ಸಂತೋಷ ಆಗ್ತಿದೆ. ನಾವು ಕಳೆದ 2 ವರ್ಷ ಹಿಂದೆ ಈಗ ಅಧ್ಯಕ್ಷ ಹೇಳಿದ ಹಾಗೆ ಈ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮನ್ನು ಈಗ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿ ತಗೊಂಡಿದ್ದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಕಾಮಗಾರಿಗಳು ಹಾಗೂ ಇನ್ನಿತರ ಶಾಲೆ ಅಭಿವೃದ್ಧಿ ದೃಷ್ಟಿಯಿಂದ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಊರಿನವರು ಹಾಗೂ ಪರವೂರಿನಲ್ಲಿರುವ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ದಾಖಲಾತಿ ಹೆಚ್ಚಬೇಕು. ಯಾಕೆಂತೇಳಿದರೆ ನಾವು 60 ಲಕ್ಷ ಖರ್ಚು ಮಾಡಿ ಇಂಥ ಒಂದು ಶಾಲೆಯ ಈಗಾಗಲೇ ನೋಡಿದ್ದೀರಿ ಎಲ್ಲ ಇಷ್ಟೊಳ್ಳೆ ಅಭಿವೃದ್ಧಿ ಮಾಡಿ. ಈಗ ನಮಗೆ ದಾಖಲಾತಿ ಹೆಚ್ಚಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ಟಿದ್ದೇವೆ. ಹೆಚ್ಚಿನವರು ಹತ್ತಿರದ ಗೌರ್ಮೆಂಟ್ ಸ್ಕೂಲಿಗೆ ಸಹ ಹಾಕಿದ್ದಾರೆ. ಹಾಗೆ ಮುಂದಿನ ವರ್ಷ ಒಂದು ದಾಖಲಾತಿ ಹೆಚ್ಚಬಹುದು ಅಂತ ಒಂದು ನಿರೀಕ್ಷೆ ಉಂಟು. ಈಗಾಗಲೇ ನಾವು LKG ಮತ್ತು UKG ಪ್ರಾರಂಭ ಮಾಡಿದ ಕಾರಣ ಒಂದು ದಾಖಲಾತಿ ಹೆಚ್ಚಬಹುದು ಅಂತಿತ್ತು. ಅದೇ ಉಂಟು ನಮಗೆ ಒಂದು. ಆದ ಕಾರಣ ಅದೇ ಊರಿನವರ ಸಹಕಾರ ಇದ್ರೆ ಖಂಡಿತ ಈ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಇನ್ನು ಈ ಹಳೆ ವಿದ್ಯಾರ್ಥಿ ಸಂಘ ಒಟ್ಟು ಸೇರಿಯಾಗಿ 60 ಲಕ್ಷ ವೆಚ್ಚವನ್ನ ಮಾಡಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಿರುವಂತದ್ದು. ಇದೀಗ ಇಲ್ಲಿ ಅಂಗನವಾಡಿ ಕೂಡ ಇದೆ, ಅಲ್ಲಿ ಕೂಡ ಮಕ್ಕಳಿದ್ದಾರೆ. ಸೊ ಅಂಗನವಾಡಿ ಜೊತೆಗೆ LKG UKG ಇದೆ. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಈ ಒಂದು ಸ್ಕೂಲಲ್ಲಿ ಎಲ್ಲ ವ್ಯವಸ್ಥೆ ಇರುವಂತದ್ದು. ಶಿಕ್ಷಕರಿದ್ದಾರೆ, ಶಾಲಾ ಕೊಠಡಿಗಳು ಇದೆ, ಶೌಚಾಲಯ ಇದೆ,
ಜೊತೆಗೆ ಎಲ್ಲವೂ ಕೂಡ ಶೀಟ್ ಆಗಿ ಒಳ್ಳೆಯ ಒಂದು ವ್ಯವಸ್ಥೆ ಕೂಡ ಇರುವಂಥದ್ದು, ಯಾವುದೇ ಕುಂದುಕೊರತೆ ಕೂಡ ಇಲ್ಲ. ಇಂತಹ ಶಾಲೆಗೆ ಮಕ್ಕಳನ್ನ ಆದಷ್ಟು ಹೆಚ್ಚಾಗಿ ಪೋಷಕರು ಕಳಿಸ್ಕೊಡ್ಬೇಕಾಗುತ್ತೆ. ಆಗ ಮಾತ್ರ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿರುವಂತಹ ಅವರೆಲ್ಲ ಒಂದು ಕೆಲಸಕ್ಕೆ ಒಂದು ನಿಮ್ಮ ಒಂದು ಬೆಂಬಲ ಕೊಟ್ಟ ಹಾಗೆ ಅಂತ ಹೇಳ್ಬಹುದು. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಲಾಯ್ಲಾ, ಬೆಳ್ತಂಗಡಿ.